ಏನು ಮಾಡೋಣ? ಏನಾಗಿದೆ ಈಗ? ಮನ ಕರಗಿ ತನ್ನು ಸೊರಗಿ ದೇವಲೋಕವನ್ನು ಬಿಟ್ಟು ಈ ಕಾಡು ಮೇಡಿನಲ್ಲಿ ನಾನು ನನ್ನ ಜೊತೆಗೆ ನೀವು ತ್ರಿಮೂರ್ತಿಗಳು ಸಂಚಾರ ಮಾಡಬೇಕಾಯಿತಲ್ಲ. ತ್ರಿಮೂರ್ತಿಗಳ ದಯೆಯಿಂದಲೇ ನಾನು ಇಂದ್ರ ಪದವಿಯಲ್ಲಿ ಸುಧರ್ಮ ಸಭೆಯಲ್ಲಿ ಲೋಕದ ಧರ್ಮ ಹೇಗಿರಬೇಕೆಂದು ವಿಚಾರಿಸುತ್ತಾ ಇದ್ದವನು. ಸರಿ, ಈಗ ನೀವೇ ತಿಳಿದಂತೆ ಆ ಶುಭ ದಾನವನಿಂದ ಎಲ್ಲ ಬುಧಮೇಲಾಗಿ ಹೋಗಿದೆ, ಎಲ್ಲವೂ ವಿಪರೀತವಾಗಿದೆ. ಓಹೋ, ಹಸುವಿನ ಕೆಚ್ಚಲಿನಲ್ಲಿ ಹಾಲಿನ ವಿಷ ತುಂಬಿಸಿದರೆ, ಹಾಲಿನ ಬಾಯಲ್ಲಿ ಹಸುವಿನ ಹಾಲನ್ನು ತುಂಬಿಸಿದರೆ ಧರ್ಮವಿರುತ್ತದೆ ಲೋಕದಲ್ಲಿ. ನಾಕಲೋಕ ಸುಖದ ಲೋಕ, ನರಕದಲ್ಲಿರಬೇಕಾದಂತ ಅವನೇ ಬಂದಿದ್ದಾನೆ. ನಿಮ್ಮನ್ನು ಪ್ರಾರ್ಥಿಸಿಕೊಂಡ್ರೆ ನೀವು ಹೇಳ್ತಾ ಇದ್ದೀರಿ ಆಗುವುದಿಲ್ಲ. ಆಗುವುದಲ್ಲಿರೋದಕ್ಕೆ ಕಾರಣ ನೀವು ಅಸಮರ್ಥರು ಅಂತಲ್ಲ. ಬ್ರಹ್ಮದೇವನೇ ಒಲಿದು ವರವನ್ನು ಕೊಟ್ಟವನು. ಸರಿ, ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟುದಾದುದರಿಂದ ಈಗ ಏನು ಮಾಡೋಣ ಏನು ಮಾಡೋಣ ಎಂದು ಯೋಚಿಸುವಾಗ ನಾವು ಚರಿತ್ರೆಯಿಂದ ಪಾಠ ಕಲಿಯಬೇಕಲ್ಲವೇ? ಹೌದು ಸರ್. ಹಿಂದೆ ಮಹಿಷಾಸುರನ್ನು ವಿಜೃಂಭಿಸುವಂತಹ ಸಮಯದಲ್ಲಿ ನಾವೆಲ್ಲ ಹತಭಾಗ್ಯರು, ಶಕ್ತಿಹೀನರಾದಂತಹ ಆ ಕಾಲದಲ್ಲಿ ಆದಿಮಾಯಿಯ ಧ್ಯಾನ ಮಾಡಿಕೊಂಡು ಅವಳು ಮಹಿಷಾಸುರ ಮರ್ದಿನಿಯಾದಂತಹ ಕಥೆ ನಮಗೆ ಗೊತ್ತಲ್ಲ. ಈಗಲೂ ಹಾಗೆ ಅಂದುಪಟ್ಟಂತಹ ಭರವಸೆ ಅಭಯ ಸುವಿನಾದ್ರಿಯನ್ನು ಸೇರಿಕೊಂಡು ಪ್ರಾರ್ಥಿಸಿಕೊಳ್ಳಿ, ನಿಮ್ಮ ಕಷ್ಟ ಪರಿಹರಿಸುತ್ತೇನೆ ಅಂತ ಅಮ್ಮ ಹೇಳಿದ್ದಳಲ್ಲ. ಒಂದು ಸೇರಿದ ಸ್ಥಳವೇ ಸುಹಿನಾದ್ರಿಯಲ್ಲವೇ? ನಾವೆಲ್ಲ ಒಟ್ಟಾಗಿ ಅಮ್ಮನ ಪ್ರಾರ್ಥನೆಯನ್ನೂ ಮಾಡೋಣ. ಭಯದಿಂದ ನಾವು ಭೀತರಾಗಿದ್ದೇವೆ. ನಮ್ಮನ್ನೆಲ್ಲ ಉದ್ಧರಿಸಬೇಕು. ತ್ರಾಹಿ ತ್ರಾಹಿ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ನನ್ನನ್ನೇ ಪೂಜಿಸುತ್ತಾ ಇದ್ದೀಯ. ನಿಮ್ಮ ಭಕ್ತಿಗೆ ಒಂದು ಬಂದವಳು ನಾನು. ಮಗನೇ, ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಗದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತಾಯಿ ನಮ್ಮ ಇದ್ದು ದಿಶಾ ಕಮಲದಂತೆ ಬಾಡಿ ಹೋಗುವುದಿಲ್ಲ. ಮಗನೇ, ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳುವುದಲ್ಲಿ ಅನುಭವದಲ್ಲಿ ಸುರದನು ಸೋಲಿಸುವ
ಭೀಕರವಾದಂತ ಘೋರ ಶಕ್ತಿಯನ್ನು ಹೊಂದಿರುವಂತಹ ಯಾರು? ದಾನವ ಶುಂಭ ದಾನವ ಧನುಕುಮಾರಕ ಒಬ್ಬನೇ ಅಲ್ಲ 14 ಲೋಕದಲ್ಲಿ ತನ್ನವರನ್ನೆಲ್ಲ ವ್ಯಾಪಿಸಿ ಧರ್ಮವನ್ನ ಕೆಡಿಸುತ್ತಿದ್ದಾನೆ. ಅವನನ್ನು ವಧಿಸುವುದಕ್ಕೆ ನಾವು ಅಸಮರ್ಥರು. ಬ್ರಹ್ಮದೇವನ ಅವನ ತಪಸ್ಸಿಗೆ ಒಲಿದು ವರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವನನ್ನು ಕೊಲ್ಲುವುದಕ್ಕೆ ಅಸಮರ್ಥರಾದಂತಹ ನಾವು ನಿಮ್ಮ ಸನ್ನಿಧಾನದಲ್ಲೇ ಪ್ರಾರ್ಥನೆ ಮಾಡಿದ್ದೇವೆ. ಕಿರಿದು ಸಮಯದಿ ದಾರಿನು ದೈತ್ಯರ ನೆರವಿಯನು ಕಿರಿದು ಸಮಯದಿ ದಾರಿನು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮರೆಯ ಮಾತಲ್ಲ ಸುರಪ ಮರೆಯ ಮರೆಸಿರಿಯವನು ನಗಿರಿಯೊಳಗಿರುವುದ ನೋಡುವುದೆನ್ನಲೀಲೆಯ ಮರೆಸಿರಿಯವನು ನಗಿರಿಯೊಳಗಿರುವುದ ಹರುಷದೊಳಗಿರುವುದೆನುದ ತ್ರಿದಶರಿಗರು ಶ್ರೀದೇವಿ ಮರುಗದಿರು ಸುರಪಾಲ ಮರೆಯ ಮಾತನ ವಾಮಮಾರ್ಗಾವಲಂಬಿಯಾದ ಶುಂಭನಾದರೂ ಏಕೋದೇವನೆನಿಸಿಕೊಂಡಿರಬೇಕು. ಜಗತ್ತನ್ನೇ ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನು ಎಂಬುದನ್ನು ಪ್ರಪಂಚ ಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಒಂದು ಕಿರು ಭಿನ್ನಪ ಈಗಾಗಲೇ ಈ ತ್ರಿಮೂರ್ತಿಗಳನ್ನು ಕೂಡಿಕೊಂಡು ನಮ್ಮ ಈ 30 ಕೋಟಿ ದೇವತೆಗಳನ್ನು ಜೊತೆಗಿರಿಸಿಕೊಂಡು ಗುಡ್ಡ ಕಾಡು ಮೇಡು ಹಳ್ಳ ಕೊಳ್ಳ ಎಲ್ಲೆಲ್ಲಿ ನಾವು ಅಲೆದಾಡುತ್ತಾ ಬಂದಿದ್ದೇವೆ ಇಲ್ಲಿವರೆಗೆ. ಸರಿ, ಈ ಕಷ್ಟವನ್ನು ನಾವು ಇನ್ನು ಎಷ್ಟು ಸಮಯ ಸಹಿಸಿಕೊಂಡಿರಬೇಕು? ಏನು ಮಾಡಬೇಕು? ಅಲ್ಲಿವರೆಗೆ ನಾವು ಹೇಗಿರಬೇಕು? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಿ. ಒಬ್ಬೊಬ್ಬ ಖಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ಣ ಕಾಣಬೇಕು. ಹೋಗಿ ಮಕ್ಕಳೇ, ವೈವಿಧ್ಯವಾದಂತ ನೋಟ ನಮ್ಮ ಕಣ್ಣಿಗೆ ನೋಟ ದೇವಿ. ಸುಬ್ರಹ್ಮಣ್ಯ ಶರಣೆ ಸುಬ್ರಹ್ಮಣ್ಯ